ಸ್ಪಂದನ ವಾಹಿನಿಯ ವೀಕ್ಷಕರೆಲ್ಲರಿಗೂ ಕವಿಗೋಷ್ಠಿಗೆ ಆತ್ಮೀಯ ಸ್ವಾಗತ. ಇಂದು ನಮ್ಮೊಂದಿಗೆ ಚಂದ್ರಿಕಾ ನಾಗರಾಜ್ ಅವರು ಇದ್ದಾರೆ. ಇವರಿಗೆ ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇನೆ. ಹಾಗೆಯೇ ಕವನ ವಾಚನ ಮಾಡಲಿರುವ ಪ್ರಮೀಳಾ ಮೇಡಮ್, ನಿಮಗೂ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಹಾಗೆಯೇ ಮತ್ತೊಬ್ಬ ಕವಯತ್ರಿ ಪ್ರೇಮ ಮೇಡಮ್, ನಿಮಗೂ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಹಾಗೂ ಜಯಂತಿ ಕಾರ್ಕಳ ಮೇಡಮ್, ನಿಮಗೂ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ತಿಲಕ ನಾಗರಾಜ್ ಮೇಡಮ್, ನಿಮಗೂ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಚಂದ್ರಿಕಾ ನಾಗರಾಜ್, ಪ್ರಸ್ತುತ ದಿಕ್ಸೂಚಿ ನ್ಯೂಸ್ ವೆಬ್ಸೈಟ್ ಮತ್ತು ಯೂಟ್ಯೂಬ್ ಚಾನೆಲ್ ಸಂಸ್ಥಾಪಕಿ ಸಂಪಾದಕಿ ಆಗಿರುವ ಇವರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಜರಗುತ್ತುವಿನಲ್ಲಿ ಪ್ರಾಥಮಿಕ ಶಿಕ್ಷಣ, ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಹಿರಿಯಡ್ಕದಲ್ಲಿ PUC ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಹಿರಿಯಡ್ಕದಲ್ಲಿ ಪದವಿ ಮುಗಿಸಿ ಸಮೂಹ ಸಂವಹನ ಮತ್ತು ಪತ್ರಿಕೋದ್ಯಮದಲ್ಲಿ ಮಂಗಳೂರು ವಿಶ್ವವಿದ್ಯಾನಿಲಯ ಕೊಣಾಜೆಯಲ್ಲಿ ಸ್ನಾತಕೋತ್ತರ ಪದವಿ ಪಡೆದಿದ್ದಾರೆ. ಉಡುಪಿಯ ಖಾಸಗಿ ವಾಹಿನಿಯಲ್ಲಿ ಸುದ್ದಿವಾಚಕಿ, ಸಂದರ್ಶಕಿ, ನಿರೂಪಕಿ ಆಗಿ ಕರ್ತವ್ಯ ನಿರ್ವಹಿಸಿದ್ದಾರೆ. ಬೆಂಗಳೂರಿನಲ್ಲಿಯೂ ಕೆಲವೊಂದು ಖಾಸಗಿ ವಾಹಿನಿಗಳಲ್ಲಿ ಕೆಲಸ ಮಾಡಿದ್ದಾರೆ. ಇನ್ನು ಎಳವೆಯಲ್ಲೇ ಸಾಹಿತ್ಯ ಕ್ಷೇತ್ರದಲ್ಲಿ ಆಸಕ್ತಿ ಹೊಂದಿದ್ದ ಇವರು 4ನೇ ತರಗತಿಯಲ್ಲಿರುವಾಗಲೇ ಕತೆ ಕವನಗಳನ್ನು ಬರೆಯಲು ಆರಂಭಿಸಿದ್ದಾರೆ. ಮಂಗಳ, ತರಂಗ ಮೊದಲಾದ ಪತ್ರಿಕೆಗಳಲ್ಲಿ ಇವರು ಬರೆದ ಕತೆಗಳು, ಕವನಗಳು ಪ್ರಕಟಗೊಂಡಿವೆ. ಮಂಗಳೂರು ಆಕಾಶವಾಣಿಯಲ್ಲಿ ಕತೆಗಳು ಪ್ರಸಾರವಾಗಿವೆ. ಈಗಾಗಲೇ 3 ಪುಸ್ತಕಗಳು ಬಿಡುಗಡೆಯಾಗಿವೆ. ದೂರಾಗುವ ಮುನ್ನ ಕಥಾ ಸಂಕಲನ, ನಾ ರಾಧೆಯಲ್ಲ ಕವನ ಸಂಕಲನ, ಪಂಜುರ್ಲಿ ಇದ್ದಾನೆ ಕಥಾ ಸಂಕಲನ ಬಿಡುಗಡೆಯಾಗಿವೆ. ಇನ್ನು ಕಿರುಚಿತ್ರ, ಆಲ್ಬಮ್ ಸಾಂಗ್ಸ್ಗಳಲ್ಲಿ ನಟಿಸಿದ್ದಾರೆ. ಹಾಗೆಯೇ ಕಿರುಚಿತ್ರಕ್ಕೆ ಕತೆ, ಚಿತ್ರಕಥೆ ಬರೆದಿದ್ದಾರೆ. ಇನ್ನು ಇವರಿಗೆ ಬಾಲ್ಯದಿಂದಲೂ ನೃತ್ಯದಲ್ಲಿ ಆಸಕ್ತಿ ಹೆಚ್ಚು. ಹಲವು ಕಾರ್ಯಕ್ರಮಗಳನ್ನು ನೀಡುವುದರೊಂದಿಗೆ ನೃತ್ಯ ಸಂಯೋಜನೆಯನ್ನು ಸಹ ಮಾಡಿದ್ದಾರೆ. ಮೇಡಮ್, ಕಾರ್ಯಕ್ರಮಕ್ಕೆ ನಿಮಗೆ ಮತ್ತೊಮ್ಮೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಅಧ್ಯಕ್ಷ ಸ್ಥಾನವನ್ನು ವಹಿಸಿರುವಂತಹ ನೀವು ಈ ಕವಿಗೋಷ್ಠಿ ಆರಂಭವಾಗುವಂಥ ಮೊದಲು ಒಂದೆರಡು ಆಶಯ ನುಡಿಗಳನ್ನು ಮಾತಾಡಬೇಕಂತ ಕೇಳಿಕೊಳ್ಳುತ್ತೇನೆ. ವೀಕ್ಷಕರೆಲ್ಲರಿಗೂ ನಮಸ್ಕಾರ. ಹಾಗೆ ದೀಪಾವಳಿ ಹಬ್ಬದ ಶುಭಾಶಯಗಳು. ಇದೊಂದು ಚಂದದ ಕಾರ್ಯಕ್ರಮ ಅಂತಲೇ ಹೇಳ್ಬೋದು. ದೀಪಾವಳಿ ಅಂತ ಹೇಳಿದ್ರೇ ಬೆಳಕಿನ ಹಬ್ಬ. ಈ ಸುಸಂದರ್ಭದಲ್ಲಿ ಇಂಥದ್ದೊಂದು ಕಾರ್ಯಕ್ರಮವನ್ನು ಸ್ಪಂದನ ವಾಹಿನಿ ಆಯೋಜಿಸಿದೆ. ಹಾಗಾಗಿ ಇದು ಕೂಡ ಕವಿತೆಗಳ ದೀಪಾವಳಿ ಅಂತಲೇ ಹೇಳ್ಬೋದು. ದೀಪಾವಳಿಯ ವಿಶೇಷ ನಮಗೆಲ್ಲರಿಗೂ ಗೊತ್ತಿದೆ. ನಾವೆಲ್ಲರೂ ಕೂಡ ಬೆಳಕಿನ ಹಬ್ಬ ಅಂತಲೇ ಕರಿತೇವೆ. ದೀಪಾವಳಿಯ ವಿಶೇಷ ಏನಂತ ಹೇಳಿದರೆ, ಶ್ರೀ ಕೃಷ್ಣ ಪರಮಾತ್ಮ ನರಕ ಚತುರ್ದಶಿಯ ವಿಶೇಷವಾಗಿ ನರಕಾಸುರನನ್ನು ವಧಿಸಿದ್ದಾನೆ ಶ್ರೀ ಕೃಷ್ಣ ಪರಮಾತ್ಮ ಅನ್ನುವ ನಿಟ್ಟಿನಲ್ಲಿ ನರಕ ಚತುರ್ದಶಿಯನ್ನು ನಾವು ಆಚರಿಸ್ತೇವೆ. ಹಾಗೆ ಪಾಂಡವರು ವನವಾಸವನ್ನು ಮುಗಿಸಿ ಬಂದಂತಹ ದಿವಸ, ಅದರೊಂದಿಗೆ ಶ್ರೀರಾಮ ಸೀತೆಯರು ವನವಾಸವನ್ನು ಮುಗಿಸಿ ಬಂದಂತಹ ದಿನವಾಗಿ ಈ ದೀಪಾವಳಿಯನ್ನು ನಾವು ಆಚರಿಸ್ತೇವೆ. ಹಾಗಾಗಿ ಇಂತಹ ಒಂದು ಗಳಿಗೆಯಲ್ಲಿ ಈ ಒಂದು ಈಗಾಗಲೇ ಹೇಳಿದಂತೆ ಚಂದದ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ. ನಮ್ಮೊಂದಿಗೆ 4 ಕವಯತ್ರಿಯರಿದ್ದಾರೆ. ಇವರಿಗೆ ಕವನಗಳನ್ನು ವಾಚಿಸ್ಲಿಕ್ಕಿದ್ದಾರೆ. ಎಲ್ಲರನ್ನು ಕೂಡ ನೋಡಿದರೆ ಗೊತ್ತಾಗ್ತಿದೆ, ನಗ್ತಾ ಇದ್ರು. ಸೊ ಅವರ ಚಂದದ ಕವನಗಳನ್ನು ಈಗ ನಮ್ಮೆಲ್ಲರ ಕಿವಿಗೆ ಹಾಕ್ಲಿಕ್ಕಿದ್ದಾರೆ. ನಾನಂತೂ ಉತ್ಸುಕಳಾಗಿದ್ದೇನೆ. ಕವಿಗೋಷ್ಠಿ ಅಂತ ಹೇಳಿದ್ರೇ ಹಾಗೆ ಅವರೇನು ಅವರ ಅನಿಸಿಕೆಗಳನ್ನು ಕವಿತೆಗಳ ಮೂಲಕ ಹೇಳೋಕೆ ಇದ್ದಾರೆ ಅನ್ನೋಂಥ ಕುತೂಹಲವನ್ನು ನಮಗೆ ಹುಟ್ಟು ಹಾಕುತ್ತೆ. ನನಗೂ ಕೂಡ ತುಂಬಾ ಕುತೂಹಲ ಇದೆ, ಇವರೆಲ್ಲ ಏನು ಬರೆದಿರ್ಬೋದು ಅಂತ ಹೇಳಿಬಿಟ್ಟು. ಹಾಗಾಗಿ ಎಲ್ಲರೂ ಕೂಡ ಇವರ ಕವಿತೆಗಳಿಗೆ ಕಿವಿಯಾಗೋಣ ಒಂದಷ್ಟು ಹೊತ್ತು. ನಿಮ್ಮ ನಗುಮುಖದ ಆಶಯ ನುಡಿಗಳಿಗೆ ಧನ್ಯವಾದಗಳು ಮೇಡಮ್. ರವಿ ಕಾಣದನ್ನು ಕವಿ ಕಂಡ ಎಂಬ ಮಾತಿದೆ. ತಾನು ಕಂಡದ್ದನ್ನು ಕೇಳಿದನ್ನು ತನ್ನ ಕಲ್ಪನಾ ಶಕ್ತಿಯ ಮೂಲಕ ಓದುಗರಿಗೆ ಕಾವ್ಯದೊಡುಗೆಯನ್ನು ಉಣಬಯಸುತ್ತಾನೆ. ತನ್ನೆಲ್ಲ ನೋವನ್ನು ಬದಿಗಿಟ್ಟು ಪ್ರಪಂಚವನ್ನೇ ಮರೆಸುವ ಶಕ್ತಿ ಕಾವ್ಯಕ್ಕಿದೆ. ನವರಸಗಳ ಅದ್ಭುತ ಕಾವ್ಯದಡುಗೆಯ ಕಬ್ಬಿಗ ಬಾಣಸಿಕ ಮಿತ್ರರು ತಮ್ಮ ಕಾವ್ಯದಡುಗೆಯನ್ನು ಬಡಿಸಲು ಉತ್ಸುಕರಾಗಿದ್ದಾರೆ. ಬನ್ನಿ ಆತ್ಮೀಯ ವೀಕ್ಷಕರೇ, ಕೆಲಕಾಲ ಕಾವ್ಯ ಸುಧೆಯನ್ನು ಆಸ್ವಾದಿಸೋಣ. ಮೊದಲಿಗೆ ಪ್ರಮೀಳಾ ಪೂಜಾರಿಯವರು ಪ್ರಸ್ತುತ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೊರವಡಿ ಇಲ್ಲಿ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದು, ಮೈಸೂರು ರಾಜ್ಯ ಶಿಕ್ಷಕರ ಪ್ರತಿಭಾ ಪರಿಷತ್ತಿನ ಶೈಕ್ಷಣಿಕ ಅಭಿವೃದ್ಧಿ ಮತ್ತು ತರಬೇತಿ ವೇದಿಕೆಯ ಸಂಪನ್ಮೂಲ ವ್ಯಕ್ತಿಯಾಗಿದ್ದಾರೆ. ತಮ್ಮ ವೃತ್ತಿಯ ಜೊತೆಗೆ ಪ್ರವೃತ್ತಿಯಾಗಿ ಕಾವ್ಯಾಭ್ಯಾಸವನ್ನು ಮಾಡುತ್ತಿರುವ ಇವರು ಹಲವಾರು ಕವನ, ಕತೆ, ಕಿರು ನಾಟಕವನ್ನು ರಚಿಸಿರುತ್ತಾರೆ.
ದಿನಪತ್ರಿಕೆ ನಿರಂತರ ಮತ್ತು ಅನೇಕ ಜಾಲತಾಣಗಳಲ್ಲೂ ತಮ್ಮ ಸಾಹಿತ್ಯದ ಕಂಪನ್ನು ಪಸರಿಸಿರುತ್ತಾರೆ. ಸಂಗೀತ, ನೃತ್ಯ, ಯೋಗ ಇವರ ನೆಚ್ಚಿನ ವಿಷಯಗಳಾಗಿದ್ದು, ಸಾಹಿತ್ಯವು ಬರೀ ಸಾಹಿತ್ಯಾಸಕ್ತರು ಓದುವ ಹೊತ್ತಿಗೆಯಾಗದೆ ಸಾಮಾನ್ಯರು ಇಷ್ಟಪಟ್ಟು ಓದುವ ವಿಷಯವಾಗಿರಬೇಕು ಎನ್ನುವುದಕ್ಕಾಗಿ ಇಂದಿನ ಯುವ ಜನಾಂಗಕ್ಕೆ ಉಪಯೋಗವಾಗುವಂತಹ ವಿಶೇಷ ಕೃತಿಯನ್ನು ನೀಡಲು ಸಿದ್ಧತೆ ಮಾಡಿಕೊಂಡಿರುತ್ತಾರೆ. ಮೇಡಮ್, ನಿಮಗೆ ಶುಭ ಹಾರೈಸ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ಕವನದ ಶೀರ್ಷಿಕೆ ದೀಪಾವಳಿ. ಅಗಸದಲ್ಲಿ ಮುಕ್ಕೋಟಿ ದೀಪ ಬೆಳಗುತ್ತಿರಲು, ಅಗಸದಲ್ಲಿ ಮುಕ್ಕೋಟಿ ದೀಪ ಬೆಳಗುತ್ತಿರಲು, ಭುವಿಯಲು ಕೋಟಿ ದೀಪ ಪ್ರಜ್ವಲಿಸುವವು, ಭುವಿಯಲು ಕೋಟಿ ದೀಪ ಪ್ರಜ್ವಲಿಸುವವು, ಮಾನವನ ಅಂಧಕಾರವ ತೊಳೆಯುವವು, ಮಾನವನ ಅಂಧಕಾರವ ತೊಳೆಯುವವು, ಸೌಹಾರ್ದತೆಯ ಬಳ್ಳಿಯ ಹಬ್ಬುವವು, ಸೌಹಾರ್ದತೆಯ ಬಳ್ಳಿಯ ಹಬ್ಬುವವು. ಹಳೆ ಜಲವನ್ನು ಸರಿಸುತ್ತಾ ಹೊಸ ಜಲವನ್ನು ತುಂಬುತ್ತಾ, ಹಳೆ ಜಲವನ್ನು ಸರಿಸುತ್ತಾ ಹೊಸ ಜಲವನ್ನು ತುಂಬುತ್ತಾ, ಹಳೆ ಕಹಿ ಮರೆತು ಹೊಸ ಸಿಹಿ ಹಂಚಲು, ಹಳೆ ಕಹಿ ಮರೆತು ಹೊಸ ಸಿಹಿ ಹಂಚಲು, ಪ್ರಥಮ ದಿನಕ್ಕೆ ಮುನ್ನುಡಿಯು ನೀರು ತುಂಬುವ ಹಬ್ಬ, ಪ್ರಥಮ ದಿನಕ್ಕೆ ಮುನ್ನುಡಿಯು ನೀರು ತುಂಬುವ ಹಬ್ಬ. ದುಷ್ಟ ಸಂಹಾರಕ್ಕೆ ನರಕ ಚತುರ್ದಶಿ, ದುಷ್ಟ ಸಂಹಾರಕ್ಕೆ ನರಕ ಚತುರ್ದಶಿ, ಎಣ್ಣೆ ಸ್ನಾನದಿ ಸಹೋದರಿಯರ ಆರತಿ, ಎಣ್ಣೆ ಸ್ನಾನದಿ ಸಹೋದರಿಯರ ಆರತಿ. ಪ್ರತಿ ಪುರುಷನ ಕಾರ್ಯವು ಸ್ತ್ರೀಕುಲ ರಕ್ಷಣೆ, ಪ್ರತಿ ಪುರುಷನ ಕಾರ್ಯವು ಸ್ತ್ರೀಕುಲ ರಕ್ಷಣೆ ಎನ್ನುವುದೇ ಈ ಹಬ್ಬದ ಘೋಷಣೆ, ಎನ್ನುವುದೇ ಈ ಹಬ್ಬದ ಘೋಷಣೆ. ನಂತರ ಇರಲು ಲಕ್ಷ್ಮೀ ಪೂಜೆ ಸಡಗರ, ನಂತರ ಇರಲು ಲಕ್ಷ್ಮೀ ಪೂಜೆ ಸಡಗರ, ಗ್ರಹದ ಸುತ್ತಲೂ ಚಂದದ ಅಲಂಕಾರ, ಗ್ರಹದ ಸುತ್ತಲೂ ಚಂದದ ಅಲಂಕಾರ. ಸಿರಿದೇವಿಗೆ ಅರ್ಪಣೆ ಫಲಭಕ್ಷ್ಯಗಳ ಭಂಡಾರ, ಸಿರಿದೇವಿಗೆ ಅರ್ಪಣೆ ಫಲಭಕ್ಷ್ಯಗಳ ಭಂಡಾರ. ಪಟಾಕಿಯೊಂದಿಗೆ ಶುರು ದೀಪಾವಳಿ ಸಡಗರ, ಪಟಾಕಿಯೊಂದಿಗೆ ಶುರು ದೀಪಾವಳಿ ಸಡಗರ. ಬಲಿಪಾಡ್ಯಮಿಯು ನಂತರ ಬರಲು, ಬಲಿಪಾಡ್ಯಮಿಯು ನಂತರ ಬರಲು, ಪಾಂಡವರನ್ನು ಗೋಮಯದಿ ಮಾಡಲು, ಪಾಂಡವರನ್ನು ಗೋಮಯದಿ ಮಾಡಲು, ಆರಂಭವು ಗೋವರ್ಧನ ಪೂಜೆಯು, ಆರಂಭವು ಗೋವರ್ಧನ ಪೂಜೆಯು. ವಿಷ್ಣು ಪ್ರಿಯೆಗಂದು, ವಿಷ್ಣು ಪ್ರಿಯೆಗಂದು ಮಹಾಮಂಗಲಾರತಿಯು. ದೀಪಾವಳಿ ಬರೀ ಉರಿಯುವ ಹಣತೆಯಲ್ಲ, ದೀಪಾವಳಿ ಬರೀ ಉರಿಯುವ ಹಣತೆಯಲ್ಲ, ಪಟಾಕಿಗಳ ಮಹಾವೃಷ್ಟಿಯೂ ಅಲ್ಲ, ಪಟಾಕಿಗಳ ಮಹಾವೃಷ್ಟಿಯೂ ಅಲ್ಲ. ಮನದ ಕಾಮನೆಗಳ ದೂರ ಸರಿಸಲು, ಮನದ ಕಾಮನೆಗಳ ದೂರ ಸರಿಸಲು, ಚಿತ್ತಶುದ್ಧಿಯಾಗೆ ಜೀವನವು ಬೆಲ್ಲ, ಚಿತ್ತಶುದ್ಧಿಯಾಗೆ ಜೀವನವು ಬೆಲ್ಲ. ದೀಪಾವಳಿ ಎಂದರೆ ದೀಪದ ಪರ್ವವು, ದೀಪಾವಳಿ ಎಂದರೆ ದೀಪದ ಪರ್ವವು. ಅರಳಲಿ ಮನದಲ್ಲಿ ಪ್ರೀತಿಯ ಕುಸುಮವು, ಅರಳಲಿ ಮನದಲ್ಲಿ ಪ್ರೀತಿಯ ಕುಸುಮವು. ಆಗಲಿ ಪರಪೀಡನೆಯ ಅಂತ್ಯವು, ಆಗಲಿ ಪರಪೀಡನೆಯ ಅಂತ್ಯವು. ಜೊತೆಗೂಡಿ ಬಾಳಲು, ಜೊತೆಗೂಡಿ ಬಾಳಲು ಬದುಕು ಪ್ರಮೋದವು, ಬದುಕು ಪ್ರಮೋದವು. ಸಮಸ್ತರಿಗೂ ದೀಪಾವಳಿಯ ಶುಭಾಶಯಗಳನ್ನು ಕೋರುತ್ತೇನೆ. ಕವನದ ಶೀರ್ಷಿಕೆ ರೊಕ್ಕ. ರೊಕ್ಕ ಬೇಕು ಅಕ್ಕ, ರೊಕ್ಕ ಬೇಕು ಅಕ್ಕ, ರೊಕ್ಕಕ್ಕೆ ಗೌರವ ಸಿಗಲು ಪಕ್ಕ, ರೊಕ್ಕಕ್ಕೆ ಗೌರವ ಸಿಗಲು ಪಕ್ಕ. ರೊಕ್ಕವಿದ್ದರೆ ಸರ್ವವು ಚೊಕ್ಕ, ರೊಕ್ಕವಿದ್ದರೆ ಸರ್ವವು ಚೊಕ್ಕ. ಇರದಿರೆ ಬದುಕು ಶೂನ್ಯ ಕಣಕ್ಕ,
ಇರದಿರೆ ಬದುಕು ಶೂನ್ಯ ಕಣಕ್ಕ. ರೊಕ್ಕದಿಂದಲೇ ಸಾಗಲು ಜೀವನ, ರೊಕ್ಕದಿಂದಲೇ ಸಾಗಲು ಜೀವನ, ರೊಕ್ಕವಿಲ್ಲದೆ ಹೋಗಲು ಮರಣ, ರೊಕ್ಕವಿಲ್ಲದೆ ಹೋಗಲು ಮರಣ. ರೊಕ್ಕಕ್ಕಾಗಿ ಬಡಿದಾಡೋ ಜನ, ರೊಕ್ಕಕ್ಕಾಗಿ ಬಡಿದಾಡೋ ಈ ಜನ, ಬೂದಿಯಾಗುವರು ಮಣ್ಣಲ್ಲಿ ಒಂದಿನ, ಬೂದಿಯಾಗುವರು ಮಣ್ಣಲ್ಲಿ ಒಂದಿನ. ರೊಕ್ಕ ಗಳಿಸಲು ದಾರಿ ಹಲವಾರು, ರೊಕ್ಕ ಗಳಿಸಲು ದಾರಿ ಹಲವಾರು, ತಿಳಿಯದೆ ಹಳಿ ತಪ್ಪುವ ಕೆಲವರು, ತಿಳಿಯದೆ ಹಳಿ ತಪ್ಪುವ ಕೆಲವರು. ರೊಕ್ಕವೇ ಮುಖ್ಯವೆನಿಸಲು ಜೀವನಕ್ಕೆ, ರೊಕ್ಕವೇ ಮುಖ್ಯವೆನಿಸಲು ಜೀವನಕ್ಕೆ, ಸರಿದಾರಿಯಲ್ಲಿರಲಿ ಸರಿದಾರಿಯಲ್ಲಿರಲಿ ರೊಕ್ಕದ ಗಳಿಕೆ. ರೊಕ್ಕದ ಬೆನ್ನಿಗೆ ಬೀಳದಿರು, ರೊಕ್ಕದ ಬೆನ್ನಿಗೆ ಬೀಳದಿರು, ರೊಕ್ಕವ ವ್ಯರ್ಥ ಮಾಡದಿರು, ರೊಕ್ಕವ ವ್ಯರ್ಥ ಮಾಡದಿರು. ಬದುಕಿಗೆ ಬೇಕಿಲ್ಲವೋ ಅಧಿಕ ರೊಕ್ಕ, ಬದುಕಿಗೆ ಬೇಕಿಲ್ಲವೋ ಅಧಿಕ ರೊಕ್ಕ, ಹಂಚಿ ತಿನ್ನುವುದರಲ್ಲಿದೆ ನಿಜ ಸುಖ, ಹಂಚಿ ತಿನ್ನುವುದರಲ್ಲಿದೆ ನಿಜ ಸುಖ. ರೊಕ್ಕದ ಮೌಲ್ಯವ ತಿಳಿದರೆ ಸಾಲದು, ರೊಕ್ಕದ ಮೌಲ್ಯವ ತಿಳಿದರೆ ಸಾಲದು, ಜೀವನ ಮೌಲ್ಯವ ತಿಳಿಯಲೇಬೇಕದು, ಜೀವನ ಮೌಲ್ಯವ ತಿಳಿಯಲೇಬೇಕದು. ರೊಕ್ಕ ಕಾಯದು ಮನುವಿನ ಎಂದಿಗೂ, ರೊಕ್ಕ ಕಾಯದು ಮನುವಿನ ಎಂದಿಗೂ, ಗುಣವಿರೆ ಸಾರ್ಥಕ, ಗುಣವಿರೆ ಸಾರ್ಥಕ, ಜೀವನ ಇಂದೆಂದಿಗೂ, ಜೀವನ ಇಂದೆಂದಿಗೂ. ಧನ್ಯವಾದಗಳು. ಅರ್ಥಪೂರ್ಣವಾದ 2 ಕವನಗಳನ್ನು ವಾಚನ ಮಾಡಿದಿರಿ ಮೇಡಮ್, ತುಂಬ ಚೆನ್ನಾಗಿತ್ತು. ನಮ್ಮ ಅಧ್ಯಕ್ಷರು ಏನು ಹೇಳ್ತಾರೆ ನೋಡುವ ನಿಮ್ಮ ಕವಿತೆಗಳ ಬಗ್ಗೆ. ಓದಲಿಕ್ಕೆ ನಿಮಗೆ ಅಭಿನಂದನೆಗಳು. ಧನ್ಯವಾದಗಳು. ಉತ್ತಮವಾಗಿತ್ತು ಕವನ. ಅದರಲ್ಲೂ ಕೂಡ ನನಗೆ ದೀಪಾವಳಿ ಬಗ್ಗೆ ನೀವು ಬರೆದಿರುವಂಥದ್ದು, ಪ್ರತಿಯೊಂದು ದಿನದ ಬಗ್ಗೆ. ಈಗ ಯಾರಿಗಾದರೂ ದೀಪಾವಳಿ ವಿಶೇಷತೆ ಏನಾದರೂ ಗೊತ್ತಿಲ್ಲ ಅಂತ ಹೇಳಿದರೆ ನಿಮ್ಮ ಕವನವನ್ನು ನೀವು ಓದಿದ್ದು ಕೇಳಿಸ್ಕೊಂಡ್ರೆ ಅಥವಾ ಅದನ್ನು ಓದಿದರೆ ಪ್ರತಿಯೊಂದು ದಿನದ ಬಗ್ಗೆ ಕೂಡ ಅದರಲ್ಲಿ ಬಹಳ ಚೆನ್ನಾಗಿ ವಿವರಣೆ ಕೊಟ್ಟಿದ್ದೀರಿ. ಹೌದು, ಸಂಪೂರ್ಣ ವಿವರ ಇತ್ತು. ಈ ದಿನ ಇಂಥ ಪೂಜೆ ಮಾಡ್ತೇವೆ, ಇಂತಹ ವೈಶಿಷ್ಟ್ಯತೆ ಇದೆ ಈ ದಿನಕ್ಕೆ ಅನ್ನುವಂಥದ್ದನ್ನ ಮೊದಲನೇ ಕವನದಲ್ಲಿ ಚೆಂದಾಗಿ ಸೊಗಸಾಗಿ ಹೇಳಿದ್ದೀರಾ ನೀವು. ಅದ್ರ ಜೊತೆಗೆ ಎರಡನೇದು ರೊಕ್ಕ ಅನ್ನುವಂಥದ್ದು ನನಗೆ ಈಗಿನ ಪರಿಸ್ಥಿತಿಗೆ ಸರಿ ಹೊಂದುವಂಥ ಕವನ ಅದು. ಅದರಲ್ಲೂ ಕೂಡ ರೊಕ್ಕ ಇಲ್ದಿದ್ರೆ ಬದುಕು ಶೂನ್ಯ. ಖಂಡಿತವಾಗ್ಲೂ ಹೌದು. ಈಗ ನೀವು ಕವನದಲ್ಲೇ ಹೇಳಿದ್ದೀರಾ, ಅದು ಜನಸಾಮಾನ್ಯರ ಸದ್ಯದ ಮಟ್ಟಿನ ಮಾತಿನಲ್ಲಿ ಬರುವಂಥದ್ದೇ ಅಂಥ ಪದವನ್ನು. ಅಯ್ಯೋ ದುಡ್ಡಿಲ್ಲದೆ ಹೋದರೆ ಬದುಕಿಲ್ಲ ಅನ್ನುವಂಥ ಪರಿಸ್ಥಿತಿ ಇದೆ ಈಗ. ಇಲ್ಲದೆ ಹೋದರೆ ಮರಣ ಅನ್ನುವಂಥದ್ದು ಹೇಳ್ತಾರೆ ಸಾಮಾನ್ಯವಾಗಿ ಎಲ್ಲರೂ ಕೂಡ. ಅದನ್ನು ಕೂಡ ಹಾಗೆ ನೀವು ಅರ್ಥವತ್ತಾಗಿ ಅದ್ಭುತವಾಗಿ ಕಣ್ಣಿಗೆ ಕಟ್ಟು ಹಾಗೆ ಹೇಳಿದ್ದೀರಾ. ತುಂಬ ಚೆನ್ನಾಗಿತ್ತು. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಉತ್ತಮ ಕವನಗಳು ನಿಮ್ಮಿಂದ ಮೂಡಿಬರಲಿ. ಧನ್ಯವಾದಗಳು. ಧನ್ಯವಾದಗಳು ಮೇಡಮ್. ಮುಂದಿನ ಕವಯತ್ರಿ ಪ್ರೇಮ ಮೇಡಮ್ ಇವರು. ಪ್ರೇಮ ಬಸನಗೌಡ ಬೀರದಾರ, ವಿಜಯಪುರ ಜಿಲ್ಲೆ ಬಸವನ ಬಾಗೇವಾಡಿ ತಾಲೂಕಿನ ಕುದರಿ ಸಾಲುವಾಡಗಿ ಗ್ರಾಮದವರು. ತಂದೆ ಹೆಸರು ಬಸನಗೌಡ, ತಾಯಿ ದೇವಮ್ಮ ದಂಪತಿಗಳ ಜ್ಯೇಷ್ಠ ಪುತ್ರಿಯಾಗಿರುವ ಇವರಿಗೆ ರವಿ ಎಂಬ ಸಹೋದರ ಹಾಗೂ ಪ್ರೀತಿ ಎಂಬ ಸಹೋದರಿ ಇದ್ದಾರೆ. ಪ್ರಸ್ತುತ ಹೆಬ್ರಿಯಾ ಮೆಸ್ಕಾಂನ ಐಡಿಯಾ ಇನ್ಫಿನಿಟಿಯ ಉದ್ಯೋಗಿಯಾಗಿದ್ದು, ಸಿದ್ದನಗೌಡ ಶ್ರೀ ಪಾಟೀಲ ಇವರೊಂದಿಗೆ ವಿವಾಹವಾಗಿ ಭಾಗ್ಯ ಮತ್ತು ಸೌಭಾಗ್ಯ ಎಂಬ 2 ಪುತ್ರಿಯರೊಂದಿಗೆ ಹೆಬ್ರಿಯಲ್ಲಿ ವಾಸವಾಗಿದ್ದಾರೆ. ಕತೆ ಕವನ ಬರೆಯೋದು, ಯೋಗ, ಭಾಷಣ, ಚಿತ್ರಕಲೆ, ಕಸೂತಿ, ರಂಗೋಲಿ, ನಾಣ್ಯಗಳ ಸಂಗ್ರಹ, ಮಣ್ಣಿನ ಆಕೃತಿಗಳ ರಚನೆ ಇವರ ಹವ್ಯಾಸಗಳು. ಬಿಡುವಿನ ಸಮಯದಲ್ಲಿ ಶಾಲೆಗಳಿಗೆ ತೆರಳಿ ತಮಗೆ ತಿಳಿದಿರುವಷ್ಟನ್ನು ಶಾಲಾ ಮಕ್ಕಳಿಗೆ ಕಲಿಸಿಕೊಡುತ್ತಿದ್ದಾರೆ. ಮೇಡಮ್, ನಿಮಗೆ ಶುಭವನ್ನು ಹಾರೈಸ್ತಾ ಇದ್ದೇನೆ. ಕವನವನ್ನು ವಾಚನ ಮಾಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ನನ್ನ ಕವನದ ಶೀರ್ಷಿಕೆ ಹೇಮರೆಡ್ಡಿ ಮಲ್ಲಮ್ಮ. ನನ್ನ ಕವನದ ಶೀರ್ಷಿಕೆ ಹೇಮರೆಡ್ಡಿ ಮಲ್ಲಮ್ಮ. ನಾವೆಲ್ಲ ನಮಗಾಗಿ ಕೇಳ್ಕೊಳ್ತೇವೆ. ಇವತ್ತಿನ ಜೀವಮಾನದಲ್ಲಿ ನಮಗೆ ಬೇಕು ಅನ್ನೋದು ಎಲ್ಲರಲ್ಲಿರುವಂತಹ ಆಶೆ. ಆದರೆ ಈ ತಾಯಿ ತನಗಾಗಿ ಏನನ್ನು ಕೇಳಲಿಲ್ಲ, ಸರ್ವ ತನ್ನ ರೆಡ್ಡಿ ಕುಲ ಬಾಂಧವರಿಗಾಗಿ ತನಗೆ ಏನೇ ಇರಲಿ ನನ್ನ ಇಡೀ ಕುಲ ರೆಡ್ಡಿ ಕುಲದವರು ಚಿನ್ನದಷ್ಟಾದರೂ ಒಂದು ಕಡ್ಡಿ ಚಿನ್ನವಾದರೂ ಅವರ ಮನೆಯಲ್ಲಿರಲಿ ಅಂತ ಬೇಡಿದಂತಹ ಮಹಾಸಾಧ್ವಿಯ ಒಂದು ಕುರಿತು ನಾನೊಂದು ಕವನವನ್ನು ಬರೆದಿದ್ದೇನೆ.
ತಮ್ಮೆದುರು ವಾಚಿಸಲಿಚ್ಛಿಸುತ್ತೇನೆ. ದನ ಕನಕದ ಶೃಂಗಾರಕ್ಕೆ ಮಾರು ಹೋಗದೆ, ದನ ಕನಕದ ಶೃಂಗಾರಕ್ಕೆ ಮಾರು ಹೋಗದೆ, ಮಮತೆ ವಾತ್ಸಲ್ಯಗಳ ಸತ್ಯ ಧರ್ಮಕ್ಕೆ ತಲೆಬಾಗುವ ಮನೆತನವಿದು. ಮಮತೆ ವಾತ್ಸಲ್ಯಕ್ಕೆ ಸತ್ಯ ಧರ್ಮಕ್ಕೆ ತಲೆಬಾಗುವ ಮನೆತನವಿದು. ಶ್ರೀಶೈಲಗಿರಿವಾಸ ಶ್ರೀ ಮಲ್ಲಿಕಾರ್ಜುನನಿಂದ, ಶ್ರೀಶೈಲಗಿರಿವಾಸ ಶ್ರೀ ಮಲ್ಲಿಕಾರ್ಜುನನಿಂದ ಕೃಪೆ ಪಡೆದ ಸರ್ವಶ್ರೇಷ್ಠ ಮಲ್ಲಮ್ಮಳ ಮನೆತನವಿದು. ಕೃಪೆ ಪಡೆದ ಸರ್ವಶ್ರೇಷ್ಠ ಮಲ್ಲಮ್ಮಳ ಮನೆತನವಿದು. ಹೇಮವೆಂಬ ನಾಮದಿಂದ ಬೆಳಗುತ್ತಿರುವ ಮನೆತನವಿದು. ಹೇಮವೆಂಬ ನಾಮದಿಂದ ಬೆಳಗುತ್ತಿರುವ ಮನೆತನವಿದು. ತನಗಾಗಿ ತಾನು ಏನನ್ನೂ ಕೇಳಲಿಲ್ಲ, ತನಗಾಗಿ ತಾನು ಏನನ್ನೂ ಕೇಳಲಿಲ್ಲ. ತನ್ನ ಕುಲಬಾಂಧವರ ಉದ್ಧಾರಕ್ಕಾಗಿ, ತನ್ನ ಕುಲಬಾಂಧವರ ಉದ್ಧಾರಕ್ಕಾಗಿ ವರವ ಬೇಡಿದ ಮಹಾಸಾಧ್ವಿಯ ಮನೆತನವಿದು. ವರವ ಬೇಡಿದ ಮಹಾಸಾಧ್ವಿಯ ಮನೆತನವಿದು. ತಾನು ಹಸಿದು ಬೇರೆಯವರಿಗೆ ಉಣಬಡಿಸಿದ, ತಾನು ಹಸಿದು ಬೇರೆಯವರಿಗೆ ಉಣಬಡಿಸಿದ ಸರ್ವಶ್ರೇಷ್ಠ ತಾಯಿಯ ವಂಶವಿದು. ಸರ್ವಶ್ರೇಷ್ಠ ತಾಯಿಯ ವಂಶವಿದು. ದಾನ ಧರ್ಮಕ್ಕೆ ಹಿಂದು ಮುಂದೆಣಿಸದೆ, ದಾನ ಧರ್ಮಕ್ಕೆ ಹಿಂದು ಮುಂದೆಣಿಸದೆ, ರತ್ನ ಖಚಿತವಾದ ಮುತ್ತಿನ ಮೂಗುತಿಯನ್ನೇ, ರತ್ನ ಖಚಿತವಾದ ಮುತ್ತಿನ ಮೂಗುತಿಯನ್ನೇ ವೇಶ್ಯೆಗೆ ನೀಡಿದ ಸತಿ ಶಿರೋಮಣಿ ಮಲ್ಲಮ್ಮಳ ಮನೆತನವಿದು. ವೇಶ್ಯೆಗೆ ನೀಡಿದ ಸತಿ ಶಿರೋಮಣಿ ಮಲ್ಲಮ್ಮಳ ಮನೆತನವಿದು. ನನ್ನ ಎರಡನೆಯ ಕವನ ನನ್ನ ಅವ್ವ. ತಾಯಿ ಎಲ್ಲ ನೋವುಗಳನ್ನು ಸಹಿಸಿಕೊಂಡು ತನ್ನ ಮಕ್ಕಳಿಗೋಸ್ಕರ ಏನೇ ಇರಲಿ ಒಂದು ತುತ್ತು ಅನ್ನದಿಂದ ಹಿಡಿದು ಪ್ರತಿಯೊಂದನ್ನು ಮಗುವಿಗಾಗಿ ಎತ್ತಿಡೋದನ್ನ ನೀವೆಲ್ಲ ನೋಡಿದ್ದೀರಾ. ಹಾಗೆ ನಾನು ನನ್ನ ತಾಯಿಯನ್ನು ಕುರಿತು ಬರೆದಿದ್ದೇನೆ. ನನ್ನ ಅವ್ವ ಕಷ್ಟಗಳೆಲ್ಲ ಒಟ್ಟಾಗಿ ಬಂದಾಗ, ಕಣ್ಣೀರ ಕೋಡಿ ದಳದಳನೆ ಸುರಿದಾಗ, ಕಷ್ಟಗಳೆಲ್ಲ ಒಟ್ಟಾಗಿ ಬಂದಾಗ ಕಣ್ಣೀರ ಕೋಡಿ ದಳದಳನೆ ಸುರಿದಾಗ, ಮೂಕಿಯಂತೆ ಎಲ್ಲವನ್ನೂ ಮರೆಮಾಚಿ, ಮೂಕಿಯಂತೆ ಎಲ್ಲವನ್ನೂ ಮರೆಮಾಚಿ ಕಾದಿರುವಳು ನೋಡು ನನ್ನವ್ವ, ಕಾದಿರುವಳು ನೋಡು ನನ್ನವ್ವ. ನವಮಾಸಗಳ ಕಾಲ ನಾ ಕೊಟ್ಟ ಕಷ್ಟಗಳನ್ನೆಲ್ಲ ಸಹಿಸಿ, ನವಮಾಸಗಳ ಕಾಲ ನಾ ಕೊಟ್ಟ ಕಷ್ಟಗಳನ್ನೆಲ್ಲ ಸಹಿಸಿ ನನ್ನ ನಗುವಂದಕ್ಕಾಗಿ ಕಾದವಳು ನೋಡು ನನ್ನವ್ವ, ನನ್ನ ನಗುವಂದಕ್ಕಾಗಿ ಕಾದವಳು ನೋಡು ನನ್ನವ್ವ. ಮಗುವೇ ತನ್ನ ಜಗವೆಂದು ತಿಳಿದು, ಮಗುವೇ ತನ್ನ ಜಗವೆಂದು ತಿಳಿದು ನಿತ್ಯ ಕಾಲದಲ್ಲಿ ಬಂದೊದಗಿದ ನೋವನ್ನೆಲ್ಲ ಸಹಿಸಿ, ನಿತ್ಯ ಕಾಲದಲ್ಲಿ ಬಂದೊದಗಿದ ನೋವನ್ನೆಲ್ಲ ಸಹಿಸಿ ಮನಕಾದ ಗಾಯಗಳ ಮರೆತು ಕಾದಿರುವಳು ನನ್ನವ್ವ, ಮನಕಾದ ಗಾಯಗಳ ಮರೆತು ಕಾದಿರುವಳು ನನ್ನವ್ವ. ಅರೆ ಹೊಟ್ಟೆ ತಾನುಂಡು, ಅರೆ ಹೊಟ್ಟೆ ತಾನುಂಡು ಮಕ್ಕಳಿಗೆ ಬೇಕೆಂದು ಕೇಳಿದ್ದಕ್ಕೆಲ್ಲ ಒಂದೊಂದು ನೆಪ ಹೇಳಿ, ಕೇಳಿದ್ದಕ್ಕೆಲ್ಲ ಒಂದೊಂದು ನೆಪ ಹೇಳಿ ಕಾದಿರುವಳು ನೋಡು ನನ್ನವ್ವ. ನಿಸ್ವಾರ್ಥ ನಿಜ ದೈವ ರೀತಿ ನೀತಿಗಳ ತಿಳಿ ಹೇಳುತ್ತಾ, ನಿಸ್ವಾರ್ಥ ನಿಜ ದೈವ ರೀತಿ ನೀತಿಗಳ ತಿಳಿ ಹೇಳುತ್ತಾ ಪ್ರವರ್ಧಮಾನಕ್ಕಾಗಿ ಕಾದವಳು ನೋಡು ನನ್ನವ್ವ, ಪ್ರವರ್ಧಮಾನಕ್ಕಾಗಿ ಕಾದವಳು ನೋಡು ನನ್ನವ್ವ. ಕಷ್ಟಗಳೆಲ್ಲ ಒಟ್ಟಾಗಿ ಬಂದಾಗ, ಕಣ್ಣೀರ ಕೋಡಿ ದಳದಳನೆ ಸುರಿದಾಗ, ಮೂಕಿಯಂತೆ ಎಲ್ಲವನ್ನೂ ಮರೆಮಾಚಿ, ಮೂಕಿಯಂತೆ ಎಲ್ಲವನ್ನೂ ಮರೆಮಾಚಿ ಕಾದಿರುವಳು ನೋಡು ನನ್ನವ್ವ. ಧನ್ಯವಾದಗಳು ಅವಕಾಶಕ್ಕಾಗಿ. ಸೊಗಸಾದ 2 ಕವನಗಳನ್ನು ವಾಚನ ಮಾಡಿದ್ದೀರಿ ಮೇಡಮ್, ಧನ್ಯವಾದಗಳು. ಅಧ್ಯಕ್ಷರಿಂದ ಅಭಿಪ್ರಾಯವನ್ನು ಕೇಳುವ. ಪ್ರೇಮ ಅವರಿಗೆ ಅಭಿನಂದನೆಗಳು. ಧನ್ಯವಾದಗಳು ಮೇಡಮ್. ನಿಮ್ಮ ಮೊದಲ ಕವಿತೆ ಹೇಮರೆಡ್ಡಿ ಮಲ್ಲಮ್ಮ ಅವರ ಬಗ್ಗೆ ನಮ್ಮೊಳಗೆ ಒಂದಷ್ಟು ಜ್ಞಾನವನ್ನು ಬಿತ್ತಿದ್ರಿ ಅಂತಲೇ ಹೇಳ್ಬೋದು. ತುಂಬ ಖುಷಿಯಾಯಿತು ನಿಮ್ಮ ಕವನವನ್ನು ಕೇಳಿ. ಅದ್ರ ಜೊತೆಗೆ ನಿಮ್ಮ ದನಿ ತುಂಬ ಇಂಪಾಗಿದೆ, ಅದು ಕೂಡ ಅಷ್ಟೇ ತುಂಬ ಖುಷಿಯಾಯಿತು. ಅದ್ರ ಜೊತೆಗೆ ಎರಡನೇದಾಗಿ ಅವ ಬಗ್ಗೆ ಹೇಳಿದ್ರಿ. ನಾವು ಸಾಮಾನ್ಯವಾಗಿ ಬಹಳಷ್ಟು ಮಂದಿ ತಾಯಂದಿರ ಬಗ್ಗೆ ಬರೆಯುವುದನ್ನು ಕೇಳ್ತೇವೆ. ನೀವು ಕೂಡ ಅಂಥದ್ದೇ ತಾಯಿಯ ಬಗ್ಗೆ ಬರೆದಿದ್ದೀರಾ. ನೀವು ಏನು ನಿಮ್ಮ ತಾಯಿಯಲ್ಲಿ ಕಂಡಿದ್ದೀರಾ ಅದನ್ನು ನಮ್ಮ ಮುಂದೆ ಅಭಿವ್ಯಕ್ತಿಪಡಿಸಿದ್ದೀರಾ. ಅದರಲ್ಲೂ ಕೂಡ ನೀವು ಅದರಲ್ಲಿ ಒಂದು ಬರುತ್ತೆ, ನಾವು ಮಾಸಗಳ ಕಾಲ ನಾ ಕೊಟ್ಟ ಅಷ್ಟಗಳ ಸಹಿಸಿ
ನನ್ನ ಒಂದು ನಗುಗೋಸ್ಕರ ಅವಳು ಕಾಯ್ತಾ ಇದ್ಲು ಅನ್ನುವಂಥದ್ದು. ಹೌದು, ಖಂಡಿತವಾಗ್ಲೂ ತಾಯಂದರು ಮಕ್ಕಳ ನಗುವನ್ನೇ ಬಯಸ್ತಾರೆ. ಅದನ್ನು ಕವಿತೆಯ ಮೂಲಕ ನಮ್ಮ ಮುಂದೆ ಅವರು ಹೇಳಿದ್ದಾರೆ. ತುಂಬ ಚೆನ್ನಾಗಿತ್ತು. ಧನ್ಯವಾದಗಳು ಮೇಡಮ್, ಧನ್ಯವಾದಗಳು. ಕವಿಗೋಷ್ಠಿ ಮುಂದುವರಿಯುತ್ತದೆ ಪುಟ್ಟ ವಿರಾಮದ ಬಳಿಕ. ಕವಿಗೋಷ್ಠಿಗೆ ಮತ್ತೆ ಸ್ವಾಗತ. ಮುಂದಿನ ಕವಯತ್ರಿ ಜಯಂತಿ ಕಾರ್ಕಳ ಇವರು. ಜಯಂತಿ ಕಾರ್ಕಳ ಇವರು ಕಾರ್ಕಳ ತಾಲೂಕಿನ ನಂದಳಿಕೆ ಗ್ರಾಮದವರು. ಪ್ರಾಥಮಿಕ ಶಿಕ್ಷಣವನ್ನು ಕಲ್ಯಾ ಶಾಲೆ ಹಾಗೂ ಹೈಸ್ಕೂಲ್ ಶಿಕ್ಷಣವನ್ನು ನಿಟ್ಟೆಯಲ್ಲಿ ಪಡೆದಿರುತ್ತಾರೆ. ಇವರ ತಂದೆಯ ಹೆಸರು ಬಾಲು, ಅಮ್ಮನ ಹೆಸರು ಸುಗುಣ. ಇವರು ಕರ್ನಾಟಕ ರಾಜ್ಯ ಗೃಹರಕ್ಷಕ ಇಲಾಖೆ ಉಡುಪಿ ಜಿಲ್ಲೆಯ ಮಲ್ಪೆ ಠಾಣಾ ವ್ಯಾಪ್ತಿಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ಇವರು 6ನೇ ತರಗತಿಯಲ್ಲಿರುವಾಗಲೇ ಕವನ ಬರೆಯಲು ಆರಂಭಿಸಿದ್ದಾರೆ. ಈಗಲೂ ಸಮಯ ಸಿಕ್ಕಾಗ ಬರವಣಿಗೆ ಇವರ ಹವ್ಯಾಸ. ಬಾಲ್ಯದಿಂದಲೂ ಪುಸ್ತಕಗಳನ್ನು ಓದುವ ಆಸಕ್ತಿಯನ್ನು ಬೆಳೆಸಿಕೊಂಡಿದ್ದಾರೆ. ತಾವು ಬರೆದುದನ್ನು ತಮ್ಮಲ್ಲೇ ಇರಿಸಿಕೊಂಡ ಇವರಿಗೆ ಸ್ಪಂದನ ವಾಹಿನಿಯ ಮೊದಲ ವೇದಿಕೆ ಎನ್ನಬಹುದು. ಮೇಡಮ್, ನಿಮಗೆ ಶುಭ ಹಾರೈಸುತ್ತಿದ್ದೇನೆ. ಈ ವೇದಿಕೆ ನಿಮಗೆ ಮುಂದೆ ಸ್ಫೂರ್ತಿಯಾಗಲಿ ಅನ್ನೋದು ನಮ್ಮ ಆಶಯ. ಎಲ್ಲರಿಗೂ ನಮಸ್ತೆ. ನನ್ನ ಮೊದಲನೇ ಕವನದ ಶೀರ್ಷಿಕೆ ಹಬ್ಬ. ಹಬ್ಬ ಅಂದರೆ ದೀಪಾವಳಿ ಹಬ್ಬದ ಬಗ್ಗೆ ನಾನು ಬರೆದಿದ್ದೀನಿ. ಹಬ್ಬ 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 ಅಷ್ಟೊಂದು ವಿಶೇಷವೇ, ಹಬ್ಬ 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 ಅಷ್ಟೊಂದು ವಿಶೇಷವೇ, ಖುಷಿಯೊಳಗಿನ ಹಬ್ಬವ ಕಾಣುವುದೊಳಿತು, ಖುಷಿಯೊಳಗಿನ ಹಬ್ಬವ ಕಾಣುವುದೊಳಿತು, ಸಡಗರದ ಉಯ್ಯಾಲೆಯಲ್ಲಿ ತೇಲುವುದು ಎನಿತು, ಸಡಗರದ ಉಯ್ಯಾಲೆಯಲ್ಲಿ ತೇಲುವುದು ಎನಿತು, ಪಟ್ ಪಟ್ ಸುಯ್ ಸುಯ್ ಬುರ್ಬುರ್ ಇನ್ನೇನು ಶಬ್ದಗಳು, ಹೋ ಹಬ್ಬದ ಸಂಭ್ರಮ ಪಟಾಕಿ ಸದ್ದು, ತಿಳಿಯಿರಿ ಗೆಳೆಯರೇ ಜೋಪಾನ ಹಬ್ಬ, ತಿಳಿಯಿರಿ ಗೆಳೆಯರೇ ಜೋಪಾನ ಹಬ್ಬ, ಮೂಕ ಮನಸ್ಸುಗಳ ನೋಯಿಸದಿರಲಿ ಈ ನಿಮ್ಮ ಹಬ್ಬ, ಮೂಕ ಮನಸ್ಸುಗಳ ನೋಯಿಸದೇ ಇರಲಿ ಈ ನಿಮ್ಮ ಹಬ್ಬ, ಅಂಬ ಎನ್ನೋ ಮೆಲುದನಿ ಚಿಲಿಪಿಲಿ ಅನ್ನೋ ಸುಸ್ವರ ಗಾನ, ಅಂಬ ಎನ್ನೋ ಮೆಲುದನಿ ಚಿಲಿಪಿಲಿ ಅನ್ನೋ ಸುಸ್ವರ ಗಾನ, ಪರಿಸರ ಸಂಭ್ರಮವ ಹಾಳಾಗದಿರಲಿ ನಿಮ್ಮ ಹಬ್ಬ, ಪರಿಸರ ಸಂಭ್ರಮವ ಹಾಳಾಗದಿರಲಿ ನಿಮ್ಮ ಹಬ್ಬ, ಹಣತೆಗಳ ಸುಂದರ ಬೆಳಕಿನ ಮುಗುಳು ನಗೆ, ಹಣತೆಗಳ ಸುಂದರ ಬೆಳಕಿನ ಮುಗುಳು ನಗೆ, ಮೇಳು ಕೀಳು ಜಾತಿ ಭೇದ ಮರೆಸುವಂತಿರಲಿ ಈ ಹಬ್ಬ, ಮೇಳು ಕೀಳು ಜಾತಿ ಭೇದ ಮರೆಸುವಂತಿರಲಿ ಈ ಹಬ್ಬ, ಮುದ್ದು ಕಂದಮ್ಮನ ಕಿಲಕಿಲ ನಗುವಿನ ಮಧು ಮಾಧುರ್ಯದಂತಿರಲಿ ಈ ಹಬ್ಬ, ಮುದ್ದು ಕಂದಮ್ಮಗಳ ಕಿಲಕಿಲ ನಗುವಿನ ಮಧು ಮಾಧುರ್ಯದಂತಿರಲಿ ಈ ಹಬ್ಬ, ಪ್ರತಿದಿನವೂ ಈ ಹಬ್ಬ ಶಾಶ್ವತವಾಗಿರಲಿ ಅದೇ ಬೆಳಕಿನ ಹಬ್ಬ ದೀಪಾವಳಿ, ಖುಷಿಯಿಂದ ಹೇಳೋಣ ಗಡಿಕಾಯು ಯೋಧನಿಗೆ ದೀಪಾವಳಿ ಹಬ್ಬದ ಶುಭಾಶಯಗಳು. ಧನ್ಯವಾದ. ನನ್ನ ಎರಡನೇ ಕವನ ಹೇಳಲಾಗದ ಖುಷಿಯಲ್ಲೂ ಮೀರಿ ಸಾಗುವುದು ನೋವು ನಲಿವುಗಳ ಸೇರಿ, ಹೇಳಲಾಗದ ಖುಷಿಯಲ್ಲೂ ಮೀರಿ ಸಾಗುವುದು ನೋವು ನಲಿವುಗಳ ಸೇರಿ, ಜೊತೆಗೆಂದು ಮರೆವೆನೆಂದರು ಮರೆಯಲಾಗದ ನೆನಪುಗಳ ಸವಾರಿ, ಬೆಳಕಿನ ರೂವಾರಿಯ ಆಗಮನ ಅಕ್ಕಪಕ್ಕದ ಮನೆಯಲ್ಲಿ ಅವನದೇ ರಾಜ್ಯಭಾರ, ಬೆಳಕಿನ ರೂವಾರಿಯ ಆಗಮನ ಅಕ್ಕಪಕ್ಕದ ಮನೆಯಲ್ಲಿ ಅವನದೇ ರಾಜ್ಯಭಾರ, ಎಲ್ಲರ ಮನಸ್ಸುಗಳ ಕತ್ತಲ ಮರಮಾಚು ದೀಪಗಳ ಹಬ್ಬ, ಯಾಕೆ ನಮ್ಮ ಮನೆಯ ಕತ್ತಳ ಮರೆತ, ಎಲ್ಲರ ಮನಸ್ಸುಗಳ ಕತ್ತಲ ಮರೆಮಾಚು ದೀಪಗಳ ಹಬ್ಬ, ಯಾಕೆ ನಮ್ಮ ಮನೆಯ ಕತ್ತಲ ಮರೆತ, ಕಣ್ಣೀರು ತುಂಬಿದ ಈ ಕಂಗಳಲ್ಲಿ ಅಪ್ಪ ಅಮ್ಮನ ಮೇಲಿನ ತುಸು ಮುನಿಸು, ಯಾಕೆ ನಮ್ಮ ಮನೆಯ ಕತ್ತಲ ಮರೆತ, ಯಾಕೆ ನನ್ನಲ್ಲಿ ಇಲ್ಲ ಈ ಸಂಭ್ರಮ, ದಡಬಡ ಸದ್ದಿನ ಹಬ್ಬರ ಬಣ್ಣ ಬಣ್ಣದ ರಂಗಿನ ನಕ್ಷತ್ರಗಳ ಮಿನುಗುವಿಕೆ, ಅದೇ ಈ ಮನಕ್ಕೆ ಸಾಂತ್ವನ, ಕುಗ್ಗಿದ ಹೃದಯಗಳು ನನ್ನ ನಗುವ ಹೊನಲಲ್ಲಿ ಕರಗಿ ಹೋಗಲು, ಕುಗ್ಗಿದ ಹೃದಯಗಳು ನನ್ನ ನಗುವ ಹೊನಲಲ್ಲಿ ಕರಗಿ ಹೋಗಲು, ಬಿಗಿದಪ್ಪಿ ತನ್ನೆಡೆಗೆ ಹೊರಗಿಸಿಕೊಂಡ ಭಾರವಾದ ಹೃದಯದಿ, ಬಿಗಿದಪ್ಪಿ ತನ್ನೆಡೆಗೆ ಹೊರಗಿಸಿಕೊಂಡ ಭಾರವಾದ ಹೃದಯದಿ, ಅಮ್ಮನ ಪ್ರೀತಿ ತುಂಬಿದ ತೋಳ್ಗಳ ಬಂಧನದಿ, ಅಮ್ಮನ ಪ್ರೀತಿ ತುಂಬಿದ ತೋಳ್ಗಳ ಬಂಧನದಿ, ಸಿಹಿಯ ತಿನ್ನಿಸಲು ಮರೆತೆ ನಾನೆಲ್ಲ ತುಸು ಮುನಿಸುಗಳ, ಸಿಹಿಯ ತಿನ್ನಿಸಲು ಮರೆತೆ ನಾನೆಲ್ಲ ತುಸು ಮುನಿಸುಗಳ, ಕಾಲ ಬದಲಾಗಿದೆ ಹಬ್ಬ ಸಂಭ್ರಮವಾಗಿದೆ,
ಇಂದು ದೀಪಾವಳಿ ಹಬ್ಬದ ಅರಮನೆಯಲ್ಲಿ ತೇಲಾಡುತ್ತಿರುವೆ. ಇಂದು ದೀಪಾವಳಿ ಹಬ್ಬದ ಅರಮನೆಯಲ್ಲಿ ತೇಲಾಡುತ್ತಿರುವೆ. ಕಾರಣ ಆ ಎರಡು ಹೃದಯಗಳ ಆರೈಕೆಯಲ್ಲಿ. ಕಾರಣ ಆ ಎರಡು ಹೃದಯಗಳ ಹಾರೈಕೆಯಲ್ಲಿ. ಮನದೊಳಗಿನ ಕಪ್ಪು ಕತ್ತಲೆ ಕಳೆದು ಬಾಳು ಬೆಳಕಾಗಿದೆ ಇಂದು. ಮನದೊಳಗಿನ ಕಪ್ಪು ಕತ್ತಲೆ ಕಳೆದು ಬಾಳು ಬೆಳಕಾಗಿದೆ ಇಂದು. ಧನ್ಯವಾದಗಳು. ಮೊದಲ ವೇದಿಕೆ ಆದರೂ ಅಷ್ಟೊಂದು ಸುಂದರವಾಗಿ ಕವನ ವಾಚನವನ್ನು ಮಾಡಿದ್ದೀರಿ ನೀವು. ಧನ್ಯವಾದಗಳು ಮೇಡಮ್. ಅಧ್ಯಕ್ಷರು ಏನು ಹೇಳ್ತಾರೆ ನೋಡುವ. ಜಯಂತಿ ಅವರಿಗೆ ಇದು ಮೊದಲನೇ ವೇದಿಕೆ, ನನಗಂತೂ ಹಾಗೆ ಅನ್ನಿಸ್ಲಿಲ್ಲ. ಅಲ್ಲ, ತುಂಬ ಚೆನ್ನಾಗಿ ವಾಚಿಸಿದ್ರ, ಜೊತೆಗೆ ಕವನವೂ ಕೂಡ ತುಂಬ ಚೆನ್ನಾಗಿತ್ತು. ಅಭಿನಂದನೆಗಳು ನಿಮಗೆ. ಹೀಗೆ ಬರಿತಾ ಇರಿ. ನಿಮ್ಮ ಕವನದ ಬಗ್ಗೆ ಹೇಳಬೇಕಂತ ಹೇಳಿದ್ರೆ, ಹಬ್ಬದ ಬಗ್ಗೆನೇ ನೀವು ಬರೆದಿದ್ದೀರಾ. ನೀವು ಮುಂಚೆಯೂ ಬರೀತಿದ್ರಿ. ನಾನು ಆರಂಭದಲ್ಲೇ ಮಾತಾಡಿದೆ ಅವರ ಹತ್ರ. ಮುಂಚೆ ಬರೀತಿದ್ದೆ, ಆಮೇಲೆ ಮಧ್ಯದಲ್ಲಿ ಬರಲಿಲ್ಲ. ಈಗ ಮತ್ತೆ ಬರೆಯುವಂಥ ಕೆಲಸವನ್ನು ಮಾಡ್ತಾ ಇದ್ದೇನೆ ಅಂತ ಹೇಳಿದ್ರಿ. ಖಂಡಿತವಾಗ್ಲೂ ಇದನ್ನು ಮುಂದುವರಿಸಿ, ಯಾವತ್ತೂ ನಿಲ್ಲಿಸಬೇಡಿ. ಹಾಗೆ ಹಬ್ಬದ ಬಗ್ಗೆ ಹೇಳಿದ್ರಿ. ಕೊನೆಗೆ ಯೋಧರಿಗೆ ಕೂಡ ಅವ್ರು ನೆನಪು ಮಾಡಿಕೊಂಡ್ರು ಯೋಧರನ್ನು, ಅವರಿಗೆ ಶುಭ ಹಾರೈಸಿದ್ರು ಕೂಡ. ಖಂಡಿತ ಇದೊಂದು ಕವಿಯ ಉತ್ತಮವಾದ ಮನಸ್ಸನ್ನು ತೋರಿಸುತ್ತೆ. ಹಾಗೆ ಈ ದೀಪಾವಳಿ ಅನ್ನುವಂಥದ್ದು ಈಗ ದೊಡ್ಡ ಸಂಭ್ರಮ. ನೀವು ಹೇಳಿದಾಗೆ ಸಂಭ್ರಮ. ಈಗ ಮೊದಲೆಲ್ಲ ಒಂದು ದೀಪ ಹಚ್ಚಿದ್ರೇ ಅದೊಂದು ದೀಪಾವಳಿ ಅಂತ ಆಗ್ತಿತ್ತು. ಈಗ ದೊಡ್ಡ ಮಟ್ಟಿಗೆ ಆಚರಿಸುವಂಥದ್ದು ಅದಷ್ಟೇ ದೀಪಾವಳಿ ಅನ್ನುವಂಥದ್ದು ಆಗಿಬಿಟ್ಟಿದೆ. ಒಟ್ಟಾರೆ ಚೆನ್ನಾಗಿತ್ತು. ಧನ್ಯವಾದಗಳು ಮೇಡಮ್. ಮುಂದನೇ ಕವಯಿತ್ರಿ ತಿಲಕ ನಾಗರಾಜ್ ಇವರು. ತಿಲಕ ನಾಗರಾಜ್ ಹಿರಿಯಡ್ಕ ನಾಗರಾಜ್ ಶೆಟ್ಟಿ, ಪ್ರೇಮ ಶೆಟ್ಟಿ ಅವರ ಮಗಳಾದ ಇವರು ಬಾಲ್ಯದಿಂದಲೇ ಸಾಹಿತ್ಯ ಆಸಕ್ತಿಯನ್ನು ಮೈಗೂಡಿಸಿಕೊಂಡವರು. ಹಿರಿಯಡ್ಕ ಮತ್ತು ಕಾಜರಗುತ್ತಿನಲ್ಲಿ ಪ್ರಾಥಮಿಕ ಶಿಕ್ಷಣ ಮುಗಿಸಿದ ಈಕೆ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಹಿರಿಯಡ್ಕ ಇಲ್ಲಿ ಪ್ರೌಢ ಮತ್ತು ಪದವಿ ಪೂರ್ವ ಶಿಕ್ಷಣವನ್ನು ಪೂರೈಸಿದರು. ನಂತರ ಮೈಸೂರು ವಿಶ್ವವಿದ್ಯಾನಿಲಯದಿಂದ ಸ್ನಾತಕ ಮತ್ತು ಸ್ನಾತಕೋತ್ತರ ಪದವಿಯನ್ನು ಪಡೆದು ಮಂಗಳೂರಿನ ಸಂತ ಅಲೋಷಿಯಸ್ ಕಾಲೇಜಿನಲ್ಲಿ BEd ಪದವಿಯನ್ನು ಮುಗಿಸಿ ಪ್ರಸ್ತುತ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಜರಗುತ್ತು ಇಲ್ಲಿ ಶಿಕ್ಷಕಿಯಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. 5ನೇ ತರಗತಿಯಲ್ಲಿಯೇ ಬರವಣಿಗೆ ಕ್ಷೇತ್ರಕ್ಕೆ ಅಂಬೆಗಾಲಿಟ್ಟ ಇವರು 9ನೇ ತರಗತಿಯಲ್ಲಿಯೇ ಮಕ್ಕಳ ಸಾಹಿತ್ಯ ಸಮ್ಮೇಳನದಲ್ಲಿ ಭಾಗವಹಿಸಿ ತಮ್ಮ ಕಥಾವಚನವನ್ನು ಮಾಡಿದರು. ಮುಂದೆ ಇವರ ಕತೆ, ಕವನಗಳು ಶಾಲಾ ಪತ್ರಿಕೆಗಳು, ಮಂಗಳವಾರ ಪತ್ರಿಕೆ ಹಾಗೂ ಮಿಂಚುಳ್ಳಿ, ಸಂಗಾತಿ ಅಂತ ವೆಬ್ಸೈಟ್ಗಳಲ್ಲಿ ಪ್ರಕಟಗೊಂಡಿವೆ. ಅಲ್ಲದೆ ಮಂಗಳೂರು ಆಕಾಶವಾಣಿಯಲ್ಲೂ ಕಥೆಯನ್ನು ವಾಚಿಸಿದ ಹಿರಿಮೆ ಇವರದ್ದು. ಮೇಡಮ್, ನಿಮಗೆ ಶುಭವಾಗಲಿ. ನಮಸ್ಕಾರ. ನನ್ನ ಕವನದ ಶೀರ್ಷಿಕೆ ನೆನಪು. ಕಳೆದು ಹೋದ ವಯಸ್ಸ, ಕೂಡಿ ತರಲಾಗದ ನೋವ, ಜೊತೆಗೆ ಎಣಿಕೆಗೆ ಸಿಗದ ನೆನಪುಗಳು ಕಾಡುತ್ತಿವೆ ಇಂದೇಕೋ. ಕಡಲ ತಡಿಯಲಿ ಹೆಕ್ಕಿ ತಂದ ಕಪ್ಪೆ ಚಿಪ್ಪುಗಳು ಅಲಂಕರಿಸಿದ ಅಲಮಾರಿನ ಮುರಿದ ಬಾಗಿಲು, ಸುರಿವ ಮಳೆಗೆ ತೊಟ್ಟಿಕ್ಕುವ ಛಾವಣಿಗೆ ಅಡ್ಡವಿಟ್ಟ ತೆಂಗಿನ ಗರಿಗಳ ಹಸಿರು, ಹಸಿದ ಹೊಟ್ಟೆ ಮೃಷ್ಟಾನ್ನವೆಂದೋ ಮೂಸಿದ ಹಳಸಿದ ಅನ್ನ, ಜಾತ್ರೆಯಲ್ಲಿ ಬೆರಗು ಗಣ್ಣಿನಿಂದ ದಿಟ್ಟಿಸಿದ ಸಾಲು ಅಂಗಡಿಗಳ ನೆರಳಲ್ಲಿ ನಿಂತು ತೇರ ನೋಡಿದ ಸಂಭ್ರಮದ ಸವಿ, ಹಾದಿಯಲ್ಲಿ ಸಿಕ್ಕ ಕಾಡ ಹಣ್ಣುಗಳ ಹೆಕ್ಕಿ ಸವಿದ ಸ್ವಾದ, ಬಣ್ಣದ ಉಡುಗೆಯ ತೊಟ್ಟ ಗೆಳತಿಯರ ನಡುವೆ ನಿಂತು ಬೆನ್ನ ಹಿಂದಿನ ತೇಪೆಯ ಮುಚ್ಚಿಟ್ಟ ದಟ್ಟ ಕೂದಲು, ಎಲ್ಲವೂ ನೋವ ನಿಟ್ಟುಸಿರೊಂದಿಗೆ ಬೆರೆತ ಬರೀ ನೆನಪಷ್ಟೇ. ಎಲ್ಲವೂ ನೋವ ನಿಟ್ಟುಸಿರೊಂದಿಗೆ ಬೆರೆತ ಬರೀ ನೆನಪಷ್ಟೇ. ನನ್ನ 2ನೇ ಕವನದ ಶೀರ್ಷಿಕೆ ಮೌನ. ನಾನು ಸುಮ್ಮನಿದ್ದೆ, ನೀನೂ ಸುಮ್ಮನಾದೆ. ನನ್ನೆದೆಯ ಭಾವಾಂತರಂಗದ ತುಡಿತಗಳ ಅರಿವ ತವಕ. ನನ್ನ 2ನೇ ಕವನದ ಶೀರ್ಷಿಕೆ ಮೌನ. ನಾನು ಸುಮ್ಮನಿದ್ದೆ, ನೀನೂ ಸುಮ್ಮನಾದೆ. ನಿನ್ನೆದೆಯ ಭಾವಾಂತರಂಗದ ತುಡಿತಗಳ ಅರಿವ ತವಕ ನನ್ನೊಳಗಿತ್ತು. ದಿನ ಕಳೆಯುತ್ತಲೇ ಹೋಯಿತು. ಜಡಿದ ಮೌನದ ಬೀಗ ಬಿಚ್ಚದೆ ಅಲ್ಲೇ ತುಕ್ಕು ಹಿಡಿದಿತ್ತು. ಜೊತೆಗೆ ಹಿಡಿದ ಹಠವು ಕರಗದೆ ಹೆಪ್ಪುಗಟ್ಟಿತ್ತು. ನೀ ಸೋಲುವೆಯೋ? ಇಲ್ಲ, ನಾನು ಇಲ್ಲ. ಯಾರಿಗೂ ಸೋಲುವ ಮನಸ್ಸಿಲ್ಲದೆ ಬದುಕು ಕವಲು ದಾರಿಯಲ್ಲಿ ಸಾಗಿತ್ತು. ನೀ ಎಲ್ಲೋ, ನಾ
ಇನ್ನೆಲ್ಲೋ. ಈ ದೀಪಾವಳಿಗಾದರೂ ನಿನ್ನಾಗಮನವಾಗುವುದೇ, ಕಾದಿದ್ದೇನೆ ಹಣತೆಯನುರಿಸಿ. ಈ ದೀಪಾವಳಿಗಾದರೂ ನಿನ್ನಾಗಮನವಾಗುವುದೇ, ಕಾದಿದ್ದೇನೆ ಹಣತೆಯನುರಿಸಿ. ಧನ್ಯವಾದಗಳು. ಮಧುರವಾಗಿ ಕಾವ್ಯ ವಾಚನವನ್ನು ಮಾಡಿದ್ದೀರಿ. ಧನ್ಯವಾದಗಳು ಮೇಡಮ್. ಅಧ್ಯಕ್ಷರ ಅಭಿಪ್ರಾಯವನ್ನು ಕೇಳುವ. ತಿಲಕ ಅವರಿಗೆ ಅಭಿನಂದನೆಗಳು. ಈಗ ಮೊದಲನೇದಾಗಿ ನೀವು ನೆನಪು ಅನ್ನುವಂತಹ ಕವನವನ್ನು ವಾಚಿಸಿದ್ರಿ. ಖಂಡಿತವಾಗ್ಲೂ ಹೌದು, ಎಲ್ರಿಗೂ ಕೂಡ ಅಷ್ಟೇ, ಇಲ್ಲಿರೋರೆಲ್ರಿಗೂ ನಿಮಗೂ ಕೂಡ ಅಷ್ಟೇ ಎಷ್ಟೆಷ್ಟೋ ನೆನಪುಗಳಿರುತ್ತೆ. ಈ ಕವನ ಕೇಳಿಬಿಟ್ಟು ಹೌದು ಒಂದಷ್ಟು ನೆನಪುಗಳನ್ನು ಮೆಲುಕು ಹಾಕಿರ್ತೀರ. ಅದರಲ್ಲೂ ಬಡತನ ಅನ್ನುವಂಥದ್ದು ಇದೆಯಲ್ಲ, ಅದು ಇನ್ನಷ್ಟು ನೆನಪುಗಳನ್ನು ಹಾಗೆ ಹಸಿಯಾಗಿ ಎದೆಯೊಳಗೆ ಇಟ್ಟಿರುತ್ತೆ ಅನ್ನೋದಕ್ಕೆ ಇವರು ಹೇಳಿರುವಂಥ ಒಂದು ಸಾಲು, ಹಸಿದ ಹೊಟ್ಟೆ ಮೃಷ್ಟಾನ್ನವೆಂದು ತಿಂದ ಮೂಸಿದಂಥ ಅನ್ನ. ಖಂಡಿತವಾಗ್ಲೂ ಹೌದು, ಬಡತನ ಅನ್ನುವಂಥದ್ದು ಇದ್ದರೆ ಏನು ಕೊಟ್ಟರು ಅದು ಮೃಷ್ಟಾನ್ನನೇ. ಹಳಸಿದಿರುತ್ತೋ ಏನು ಕೊಟ್ಟರು ಅದು ಹಸ್ತು ಹೊಟ್ಟೆಗೆ ಏನಿದ್ರು ಅದು ಮೃಷ್ಟಾನ್ನ ಆಗುತ್ತೆ ಅನ್ನುವಂಥದ್ದು, ಅದೆಲ್ಲ ನೆನಪು ಒಂದು ತೇರು ಬರುತ್ತೆ. ಅಲ್ಲಿ ಎಲ್ಲನೂ ಬಂತು, ಚೆನ್ನಾಗಿತ್ತು. ಇನ್ನು ಅದರೊಂದಿಗೆ ಮೌನ ಅನ್ನುವಂಥ ಕವನ ವಾಚನವನ್ನು ಮಾಡಿದ್ರಿ. ಈ ಮೌನ ಅಂತ ಹೇಳಿದರೆ ಖಂಡಿತವಾಗ್ಲೂ ಹೌದು, ಕೆಲವೊಮ್ಮೆ ಮೌನವಾಗಿದ್ದರೆ ಸಂಬಂಧಗಳು ಉಳಿಯುತ್ತೆ, ಕೆಲವೊಮ್ಮೆ ಮೌನವಾಗಿದ್ದರೆ ಸಂಬಂಧಗಳು ದೂರ ಆಗಿಬಿಡುತ್ತೆ. ಇವರು ವಾಚಿಸಿದಂಥ ಕವನದಲ್ಲಿ ದೂರ ಆಗಿಬಿಟ್ಟಿದ್ದಾರೆ, ಸಂಬಂಧಗಳು ಹಳಸೋಗ್ಬಿಟ್ಟಿದೆ. ಯಾಕೆ ಹೀಗಾಯಿತು ಅಂತ ಹೇಳಿದ್ರೆ ಹಠ, ಅದೇ ಸಾಲಲ್ಲಿ ಬರುತ್ತೆ ಹಠ ಅಂತ. ಸಂಬಂಧಗಳ ನಡುವೆ ಹಠ ಇದ್ದರೆ ಮೌನ ಇಲ್ಲಿ ಶಾಶ್ವತವಾಗಿ ಬೇರೂರು ಬಿಟ್ಟರೆ ಎಂಥ ಒಂದು ದೊಡ್ಡ ಅಪಾಯ ಆಗ್ಬೋದು ಅನ್ನುವಂಥದ್ದು ತಮ್ಮ ಕವನದಲ್ಲಿ ಹೇಳಿದ್ರಿ ನಮಗೆಲ್ರಿಗೂ. ಧನ್ಯವಾದ ನಿಮಗೆ. ಧನ್ಯವಾದಗಳು ಮೇಡಮ್. ಇಷ್ಟೊತ್ತು ಈ 4 ಜನ ಕವಯಿತ್ರಿಯರ ಕವನಗಳನ್ನು ಆಲಿಸಿದ್ದೀರಿ. ಈಗ ನಮಗೂ ಒಂದು ಆಸಕ್ತಿ ಇದೆ, ನಿಮ್ಮ ಕವನ ಹೇಗಿರುತ್ತೆ ಅಂತ ಅಲ್ವಾ? ಹಾಗಾಗಿ ಒಂದು ಕವನ ವಾಚನ ಮಾಡಬೇಕಂತ ಕೇಳಿಕೊಳ್ತೇನೆ. ನನ್ನ ಕವನದ ಶೀರ್ಷಿಕೆ ಮನೆ ಮನ ಬೆಳಕು. ಮುಂಜಾವ ಬಾಯ ಕಳಿಸುತ್ತಲೇ ಸ್ವಾಗತಿಸಿ, ಕರೆವ ಹಕ್ಕಿಗಳೆಂಚರವ ಎದೆಗಾನಿಸಿ, ಸುಕ್ಕಾದ ಸೀರೆಯ ಸೊಗಸಾಗಿ ಸೊಂಟಕ್ಕೇರಿಸಿ, ಒಲೆ ಹಚ್ಚುವ ಗಡಿಬಿಡಿಯ ಬೆಳಕು. ವಿಸ್ಮಯವನ್ನೆಲ್ಲ ಜೇಬೊಳಗೆ ತುರುಕಿ, ಹರಿಸಿದ ಬೆವರನ್ನೆಲ್ಲ ಅಲ್ಲೆಲ್ಲೋ ಮರೆಸಿ, ಒಳಗಡಿ ಇಡುತ್ತಲೇ ಹರವಿ ನಿಂತು, ಮೀಸೆಯಂಚಿನ ಮಂದಹಾಸದ ಬೆಳಕು. ಇದ್ದದ್ದು ಇದ್ದಂತಲ್ಲ, ಇನ್ನಷ್ಟು ರುಚಿಸಬೇಕಲ್ಲ, ಸೇರಿಸಿ ಪುಟ್ಟ ಕಿವಿಗಳಿಗೆ ಇಳಿಸಿ, ಆನಂದ ಪಡುವ ಊರುಗೋಲಿನ ಬೆಳಕು. ಅಲ್ಲೊಂದಿಷ್ಟು ಬೆರಗುಗಳ ಕಣ್ಣಲ್ಲಿಟ್ಟು ಅರಳಿಸುತ್ತಾ, ನಕ್ಕು ಅತ್ತು ಬೆರಳ ಚೀಪೋ ಮುದ್ದುತನದ ಬೆಳಕು. ಮತ್ತೆ ಮತ್ತೆ ಕನ್ನಡಿ ಇಣುಕಿ, ದೊಡ್ಡ ಸಂಭ್ರಮಕ್ಕೆ ಬೆಳೆದಿದ್ದೇನೆ ನೋಡು ಎಂಬ ಜಡೆಯ ನಂಟಿನ ಬೆಳಕು. ಸಣ್ಣ ಸೊಡರ ಹಿಡಿದು ಸಾಗುತ್ತಿರಲು, ಅಕ್ಕೋ ಅಲ್ಲಿ ಹಬ್ಬವಂತೆ, ಉಡುಗೆ ತೊಡುಗೆ ಹರ್ಷೋತ್ಸವ, ಹಿಕ್ಕೋ ಇಲ್ಲಿ ಬದುಕು ಬವಣೆಯ ನಿತ್ಯೋತ್ಸವ. ಅಧ್ಯಕ್ಷರ ಕವಿತೆಯನ್ನು ಕೇಳಿದೆವು, ತುಂಬ ಸೊಗಸಾಗಿತ್ತು. ಹಾಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಸುಂದರಗೊಳಿಸಿದ ನಿಮಗೆಲ್ಲರಿಗೂ ಹಾಗೂ ಅಧ್ಯಕ್ಷರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ನೋಡಿದ್ರಲ್ಲ ವೀಕ್ಷಕರೇ, ಇದು ಸ್ಪಂದನ ವಾಹಿನಿಯ ವಿಶೇಷ ಕಾರ್ಯಕ್ರಮ ದೀಪಾವಳಿ ಕವಿಗೋಷ್ಠಿ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ನೋಡ್ತಾ ಇರಿ ಸ್ಪಂದನ.